ವಿರಾಮದ ಬಳಿಕ ಮತ್ತೆ ನಮ್ಮ ಅರ್ಪಿಸುವ ನಮ್ಮ ಸುರೇಶ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಶೋಭಾ ಮ್ಯಾಮ್ ಸಾಗಲಾಗುವಂತಹ ಪೊಟೆಟೊ ಬೈಟ್ಸ್ ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ಲಾಗಿ ಮಂಡಕ್ಕಿಯಿಂದ ಇನ್ನೊಂದು ಡಿಶ್ ಮಾಡ್ತಾ ಹೇಳಿದ್ರು, ಏನಂತ ಗೊತ್ತಿಲ್ಲ. ಮಂಡಕ್ಕಿ ಅಲ್ಲ? ಹೌದು, ಮಂಡಕ್ಕಿಯಿಂದ ವಡೆ, ಉದ್ದಿನ ವಡೆ ಕೇಳಿದಿರಿ, ಕಡಲೆಬೇಳೆ ವಡೆ ಕೇಳಿದಿರಿ, ಬೇರೆ ಬೇರೆ ವಡೆ ಕೇಳಿರ್ಬೋದು. ಬಟ್ ಇದು ಮಂಡಕ್ಕಿಯಿಂದ ಮಾಡುವಂತ ಸಿಂಪಲ್ ವಡೆ. ಸಿಂಪಲ್ ವಡೆ ಅಂದ್ರೆ ಇದು ಸ್ವಲ್ಪ ಗಟ್ಟಿ ಇರುತ್ತಾ? ಇಲ್ಲ, ಕ್ರಿಸ್ಪಿ ಆಗಿರುತ್ತೆ. ಸೇಮ್ ನೀವು ಉದ್ದಿನ ವಡೆ ಹೇಗಿರುತ್ತೆ ಸೇಮ್ ಹಾಗೆ ಇರುತ್ತಲ್ಲ. ಓಕೆ, ಈಗ ಸ್ಟಾರ್ಟ್ ಮಾಡುವ. ಇದಂತೂ ಬೇಗ ಆಗುತ್ತೆ. ಅದಕ್ಕೆ ನಾನು ಮನೆಯಲ್ಲಿ ಬೇಗ ಆಗುವಂಥದ್ದೇ ಡಿಶ್ ಇದು, ಬೇಗ ಆಗುವಂಥ. ಇದು ಮಂಡಕ್ಕಿ ತಗೊಂಡಿದ್ದೀನಿ. ಇದು ಫಸ್ಟ್ ನೀರಲ್ಲಿ ನೆನೆಸಿಡ್ಬೇಕು ಸ್ವಲ್ಪ. ಓಕೆ, ಮಂಡಕ್ಕಿಯನ್ನು ನೀರಲ್ಲಿ ನೆನೆಸಿಡ್ಬೇಕಲ್ಲ? ಬೇಗ ನೆನೆಯುತ್ತೆ. ಹೌದು, ಮಂಡಕ್ಕಿ ಅಂತ ಬೇಗ ನೆನೆಯುತ್ತದೆ. ಮಂಡಕ್ಕಿನ ಹಾಗೆ ಒಂದು ಮಧ್ಯಂತರ ಇಟ್ಟರು ಕೂಡ ಹೋಗಿರುತ್ತೆ. ಸಾಕಾ? ಸಾಕು. ಅಂದರೆ ಅಷ್ಟು ನೀರನ್ನು ಫುಲ್ ಹಾಕ್ಲಿಕ್ಕಿಲ್ಲಲ್ಲ, ಅದನ್ನು ಹಿಂಡಿ ತೆಗಿಬೇಕು. ಮತ್ತೆ ನಮಗೆ ವಡೆ ಹದಕ್ಕೆ ಮಾಡಬೇಕಲ್ಲ. ಹೌದು. ಇದನ್ನು ನೆನೆದ ನಂತರ ಮಿಕ್ಸಿಗೆ ಹಾಕೋದಿದೆ. ಮಿಕ್ಸಿ ಹಾಕಿದೆ. ಓಕೆ. ಈಗ ನಾವು ಹೀಗೆ ಮಾಡೋದಕ್ಕಿಂತ ಹಾಗೆ ಮಂಡಕ್ಕಿಯನ್ನು ಮಿಕ್ಸಿಗೆ ಹಾಕಿ ಆಮೇಲೆ ನೀರು ಹಾಕಿ, ಅಂದರೆ ನಾವು ಅದು ವಡೆ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಅದು ಬಂದಾಗ ಅದು ಮಧ್ಯೆ ಮಧ್ಯೆ ಸಿಕ್ತಂದ್ರೆ ಅದು ಮಂಡಕ್ಕಿ ಎಣ್ಣೆಗೆ ಬಿಟ್ಟ ತಕ್ಷಣ ಹುಡಿ ಆಗ್ತದೆ. ಅದು ಎಣ್ಣೆಗೆ ಪಟ ಅಂತ ಸಿಡಿಯೋ ಚಾನ್ಸಸ್ ಇರುತ್ತೆ ಅದು. ಸೊ ಹಾಗಾಗಿ ಮಿಕ್ಸಿಗೆ ಹಾಕಿದ್ದು. ಅದು ಸಹ ಟ್ರೈ ಮಾಡಿ ನೋಡ್ತೇನೆ. ಎಣ್ಣೆಗೆ ಬಿಟ್ಟ ತಕ್ಷಣ ಅದು ಮೇಲೆ ಇದ್ರೆ ಅದು ಸಿಡಿತದೆ, ಎಣ್ಣೆ ಎಲ್ಲ ಸುಮ್ಮನೆ ವೇಸ್ಟ್ ಆಗತ್ತೆ ಅದು ಒಂದು ಕಡೆ. ಹಾಗಾಗಿ ಈ ಥರ ನೀರು ಹಾಕಿ ಮಾಡಿದರೆ ಬೆಟರು. ಮಿಕ್ಸಿ ಜಾರ್ ಕೊಡಿ. ಓಕೆ, ಮಿಕ್ಸಿ ಜಾರ್ ಬೇಕಲ್ಲ? ಹಾಂ, ಚಿಕ್ಕ ಜಾರ್ ಸಾಕಾ? ಸಾಕು. ಸಾಕಿದು ಸಾಕಲ್ಲ? ಓಕೆ, ನೋಡಿ ಮಂಡಕ್ಕಿ ಎಷ್ಟಿತ್ತು, ಈಗ ಎಷ್ಟು ಕಡಿಮೆ ಆಯ್ತಲ್ಲ? ಕಡಿಮೆ ಆಗಿದೆ. ಅದಕ್ಕಾದ್ರೂ ತಂದಿದ್ದು ಮಂಡಕ್ಕಿ ಉಳಿದಿದ್ರೆ ಚರ್ಮುರಿ ಒಂದೇ ಮಾಡೋಕ್ಕಾಗೋದಲ್ಲ ಮಂಡಕ್ಕಿಯಲ್ಲಿ. ಈ ಮಂಡಕ್ಕಿ ಚರ್ಮುರಿ ಬೇಡ ಅಂತ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದರೆ ಈ ಥರ ಸಹ ಮಾಡ್ಕೊಳ್ಬೋದು. ಹಾಂ, ಸಾಕಾಗುತ್ತೆ. ಇದಕ್ಕೆ ಬಾಂಬೆ ರವೆ ತಗೊಂಡಿದ್ದೀನಿ. ಇದು ಬಾಂಬೆ ರವೆ ಹಾಕ್ತೀನಿ. ಅದು ಸ್ವಲ್ಪ ಕ್ರಿಸ್ಪಿ ಬರುತ್ತೆ, ಮತ್ತು ಅದು ಸಾಫ್ಟ್ ಕೂಡ ಆಗುತ್ತೆ. ಇದಕ್ಕೊಂದು 4 ಸ್ಪೂನು 5 ಸ್ಪೂನು ಬಾಂಬೆ ರವೆ ತಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡಿ. ಏನು ನೀರೇನು ಹಾಕಬೇಕು? ಬೇಡ, ಅದು ಮಂಡಕ್ಕಿಯಲ್ಲಿ ನೀರಿರೋದ್ರಿಂದ ಫಸ್ಟು ನೀರು ಸಾಕಾಗತ್ತೆ. ಬೇಕಂದ್ರೆ ಮತ್ತೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಓಕೆ, ಸಾಕಾಗುತ್ತಲ್ಲ? ಇದು ಫುಲ್ ಗ್ರೈಂಡರ್ ಆಗಿದೆ. ನೋಡಿ, ಸ್ವಲ್ಪ ನೀರು ಹಾಕಿದ ಕಾರಣ ಬಂದ ಥರ ಬಂದಿದೆ ನಾನು. ಅಷ್ಟು ನೀರು ಬೇಕಾ? ಬೇಡ. ಯಾಕೇನು ಅಲ್ಲ, ಇನ್ನೂ ಏನು ಹೊಡಿ ಹಾಕ್ಲಿಕ್ಕೆ ಉಂಟಾ? ಇಲ್ಲ. ಹೌದು, ಸ್ವಲ್ಪ ಇದಕ್ಕೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಆಗ ಹದ ಬರುತ್ತಲ್ಲ? ಹದ ಬರುತ್ತೆ. ಸಾಕಾಗುತ್ತಾ? ಸಾಕು. ಓಕೆ, ಇದಕ್ಕೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಇದಕ್ಕೇನು ಉಪ್ಪೇನು ಹಾಕಿಲ್ಲ ಅಂತ? ಹಾಕ್ತೀನಿ. ಇದು ಮಿಕ್ಸ್ ಮಾಡಿಕೊಳ್ಳುವಾಗ ಹಾಕ್ಬೋದು. ಮತ್ತು ಇದಕ್ಕೆ ಕರ್ಬೇವಿನ ಸೊಪ್ಪು, ಚಿಕ್ಕದಾಗಿ ಹೆಚ್ಕೊಂಡಿರೋ ಕರ್ಬೇವಿನ ಸೊಪ್ಪು. ಓಕೆ, ಮತ್ತು ಹಸಿಮೆಣಸು. ಶುಂಠಿ ಇಷ್ಟ ಇದ್ದವ್ರು ಶುಂಠಿ ಸಹ ಹಾಕ್ಕೊಳ್ಬೋದು. ಹಾಕ್ಕೊಳ್ಬೋದು. ಇದು ಕೊತ್ತಂಬರಿ ಸೊಪ್ಪು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಜಾಸ್ತಿ ಬೇಕಾದವ್ರು ಜಾಸ್ತಿ ಹಾಕ್ಕೊಳ್ಬೋದು, ಕಮ್ಮಿ ಬೇಕಾದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೋದು. ಸ್ವಲ್ಪ ಕಮ್ಮಿ ತಿಂದರೆ, ಹದ ತಿಂದರೆ ಒಳ್ಳೆಯದು. ಉಪ್ಪು ರುಚಿ ಹೌದು, ಯಾವುದು ಅತಿ ಆದರೆ ಒಳ್ಳೆಯದಲ್ಲ. ನೀವು ಖಾರಕ್ಕೆ ಕಾಯಿ ಮೆಣಸು ಸಾಕಾಗತ್ತೆ. ಇದಂದರೆ ಸ್ನ್ಯಾಕ್ಸ್ ಅಲ್ಲ, ಸ್ನ್ಯಾಕ್ಸು ಸ್ವಲ್ಪ ಖಾರ ಬೇಕಂತೇನಿಲ್ಲ ಮಕ್ಕಳಿಗೆ. ಮತ್ತು ಶುಂಠಿ ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಬೋದು. ಕೆಲವು ಮಕ್ಕಳಿಗೆ ಶುಂಠಿ ಇಷ್ಟ ಆಗಲ್ಲ ಬಾಯಿಗೆ ಸಿಕ್ಕಿದ್ರೆ. ಹಾಗೆ ನಾವು ಈ ಥರ ಕರಿದು ಈ ಥರ ಆಯಿಲಲ್ಲಿ ಮಾಡುವಾಗ ಸ್ವಲ್ಪ ಶುಂಠಿ ಆ ಥರದಲ್ಲಿ ಹಾಕ್ಕೊಂಡ್ರೆ ಹೌದು, ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ. ಇದು ಒಂದು 10-15 ನಿಮಿಷ ಇಟ್ಟರೆ ಸ್ವಲ್ಪ ಗಟ್ಟಿ ಆಗತ್ತದು. ಗಟ್ಟಿ ಆದಾಗ ಮತ್ತೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೋದು. ನಾವೀಗ ಆಯಿಲ್ ಬಿಸಿಗಿಡ್ದಾ? ಆಯಿಲ್ ಬಿಸಿಗಿಡ್ಬೋದು. ಅದಕ್ಕೆ ಸ್ವಲ್ಪ ಆಯಿಲ್ ಬೇಕು. ಓಕೆ, ಆಯಿಲ್ ಬೇಕಾ? ಆಯಿಲು ಸ್ವಲ್ಪ ಆಯಿಲ್ ಹಾಕಿದ್ದಕ್ಕೆ. ಈಗ ಇದು ರೆಡಿ ಆಗಿದೆ. ಇದು ಅಕ್ಕಿ ಹಿಟ್ಟು ಇರೋದ್ರಿಂದ ಕೈಗೆ ಅಂಟ್ತದಂದರೆ ಸ್ವಲ್ಪ ನೀರಲ್ಲಿ ಕೈ ಡಿಪ್ ಮಾಡಿಕೊಂಡು ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡು
ಈ ಥರ ಉಂಡೆಯನ್ನು ರೆಡಿ ಮಾಡಿಕೊಳ್ಳೋದಾ? ಇಲ್ಲಿ ಹಾಂ ನಮಗೆ ಮಕ್ಕಳಿಗೆ ಉದ್ದಿನ ವಡೆ ಫೀಲ್ ಬರಬೇಕಂದ್ರೆ ಹಾಂ ಉದ್ದಿನ ವಡೆ ಥರ ಆ ಥರನೇ ಮಾಡ್ಕೊಳ್ಬೇಕಾಗ್ಬೋದು. ಓಕೆ. ಆಯಿಲ್ ಅಂತೂ ಹಾಂ ಬಿಸಿಯಾಗಿದೆ. ಓಕೆ. ಸ್ವಲ್ಪ ಆಯಿಲ್ ತಗೊಂಡು ಹ್ಞೂ ಸೇಮ್ ನಾವೇನು ಯಾವ ರೀತಿ ವಡೆ ಮಾಡ್ತೇವೆ ಉದ್ದಿನ ವಡೆ ಟೈಪೇ ಮಾಡಿ ಹಾಂ ಓಕೆ ಆಯಿಲಲ್ಲಿ ಬಿಟ್ಟರೆ ಆಯಿತು. ಓಕೆ. ಓಕೆ ಹಾಂ ನೋಡಿ ಇದು ಎಸ್ ಸೇಮ್ ನೋಡಿ ಬ್ರೌನ್ ಕಲರ್ ವಡೆ ಥರನೇ ಬಂದಿದೆಯಲ್ಲ? ಸೇಮ್ ವಡೆ ಥರನೇ ಬಂದಿದೆ ನೋಡಿ. ಯಾವ ಯಾರನ್ನು ಬೇಕಾದ್ರೆ ಆಮರ್ಸ್ಬೋದು. ಅಲ್ಲ ಉದ್ದಿನ ಬೇಳೆ ತರಬೇಕು, ಹೌದು ಹೌದು ಗ್ರೈಂಡ್ ಮಾಡಬೇಕು ಅಂತ ಏನಿಲ್ಲ. ಹೌದು ಹಾಂ ಮಕ್ಕಳಿಗೆ ಇಡ್ಲಿ ಜೊತೆ ಉದ್ದಿನ ವಡೆ ಅಂತ ಕೊಟ್ಟರೆ ಆಯಿತು. ಹೌದು. ಉದ್ದಿನ ವಡೆ ಅಂತ ಹೇಳಬೇಕು ಅಂತಿಲ್ಲ, ಬಟ್ ವಡೆ ಅಂತ ಹೇಳಿದ್ರು ಕೂಡ ಸಾಕಾಗ್ತದೆ. ಯಾಕಂತ ಹೇಳಿದ್ರೆ ಉದ್ದಿನ ವಡೆ ಥರ ಕಾಣ್ತದೆ ಅವರಿಗೆ. ಕೊಡಿ. ಆಗಿದೆ ಆಗಿದೆ. ಎಸ್. ಆಫ್ ಮಾಡೋದಲ್ಲ? ಹಾಂ ಆಫ್ ಮಾಡಿ. ಓಕೆ. ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಓಕೆ. ಇದೀಗ ರೆಡಿಯಾಗಿದೆ. ಸರ್ವ್ ಮಾಡಲಿಕ್ಕೆ ಕಾಯಿ ಚಟ್ನಿ ಜೊತೆಗೆ ಹಾಂ ಹಾಕೊಂಡು ಸಹ ತಿನ್ಬೋದು, ಹಾಗೆ ಸಹ ತಗೊಳ್ಬೋದು. ಇದೀಗ ಮಂಡಕ್ಕಿ ವಡೆ ರೆಡಿಯಾಗಿದೆ. ಟೇಸ್ಟ್ ನೋಡಿ. ಟೇಸ್ಟ್ ನೋಡೋಲ್ಲ, ಗಮದಾಗಿದೆ ಮ್ಯಾಮ್. ಸೇಮ್ ನಾವು ಉದ್ದಿನ ವಡೆ ಯಾವ ರೀತಿ ಉಂಟು ಅದೇ ಥರ ಉಂಟು. ಕಾಯಿ ಚಟ್ನಿ ಅಥವಾ ಏನಾದರೂ ಸಾಂಬಾರು ಈ ಥರ ಇದ್ದರೆ ಹಾಕೊಂಡು ಡಿಪ್ ಮಾಡಿ ತಗೊಳ್ಬೋದಲ್ಲ. ಮಕ್ಕಳಿಗೆ ಟೊಮೆಟೊ ಸಾಸ್ ಜೊತೆಗೂ ಕೊಡ್ಬೋದು ಬೇಕಾದರೆ. ಓಕೆ. ಹಾಗೆ ಹಾಗೆ ಸಹ ಖಾರ ಎಲ್ಲ ಇದರಲ್ಲೇ ಉಂಟು. ಹಾಂ ಹಾಗೆ ಸಹ ತಿನ್ಬೋದು. ಓಕೆ. ಟೇಸ್ಟ್ ನೋಡೋಲ್ಲ ಹಾಗಾದರೆ? ಟೇಸ್ಟ್ ನೋಡಿ. ಓಕೆ. ಶೋಭಾ ಮ್ಯಾಮ್ ಸಾಕಾಗಿರುವಂತಹ ಮಂಡಕ್ಕಿಯ ವಡೆ ರೆಡಿ ಮಾಡಿಕೊಡ್ತಾರೆ. ಸೇಮ್ ಉದ್ದಿನ ವಡೆ ಥರನೇ ಬಂದಿದೆ, ಆದರೆ ಮಂಡಕ್ಕಿ ವಡೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಮಂಡಕ್ಕಿ ವಡೆ ತಯಾರಿಸುವ ವಿಧಾನ. ಮೊದಲಿಗೆ ಮಂಡಕ್ಕಿಯನ್ನು ನೀರಿನಲ್ಲಿ 5 ನಿಮಿಷ ನೆನೆಸಿ ಹಿಂಡಿ ತೆಗೆಯಿರಿ. ನಂತರ 3 ರಿಂದ 4 ಚಮಚದಷ್ಟು ಬಾಂಬೆ ರವೆ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಕರಿಬೇವು, ಹೆಚ್ಚಿದ ಹಸಿಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಆನಂತರ ವಡೆ ರೀತಿ ತಟ್ಟಿಕೊಂಡು ಮಧ್ಯದಲ್ಲಿ ತೂತು ಮಾಡಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಗರಿಗರಿಯಾದ ಮಂಡಕ್ಕಿ ವಡೆ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಸ್ವಾದಿಷ್ಟ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ರೆಡಿಯಾಗಿದೆ. ಎರಡು ಕೂಡ ಆಯಿಲಲ್ಲಿ ಡಿಪ್ ಮಾಡಿದೆ ಅಂತಾರಲ್ಲ, ಯಾವ್ದು ನೋಡು ಫಸ್ಟಿಗೆ? ನೀವು ಯಾವ್ದು ಬೇಕಾದ್ರೂ ನೋಡ್ಬೋದು. ಓಕೆ. ಫಸ್ಟಿಗೆ ನಾವು ಏನು ಇದರದ್ದು ನೋಡುವ, ಯಾವುದು? ಪೊಟ್ಯಾಟೊ ಬೈಟ್ಸ್. ಪೊಟ್ಯಾಟೊ ಬೈಟ್ಸ್ ಅಲ್ಲ? ಓಕೆ. ಇದನ್ನು ಹೀಗೆ ತಗೊಂಡು ಡಿಪ್ ಮಾಡಿ ತಗೊಳ್ಬೇಕಲ್ಲ? ತಗೊಳ್ಳಿ ನೀವು ಕೂಡ. ನಾನು ತಿಂತಿರ್ತೇನೆ, ನೀವು ತಿನ್ನಿ. ನೀವಂತೂ ತಿಂತಾ ಇರ್ತೀರಾ? ಹಾಂ ಮನೆಯಲ್ಲಿ? ಮನೇಲಿ ಮಾಡಿ ತಿಂತಾ ಇರ್ತೀವಲ್ಲ. ಓಕೆ. ಗಮನಾಗಿದೆ ಮ್ಯಾಮ್. ನಾನು ಅಂದ್ಕೊಂಡೆ ನೀವು ಸ್ವಲ್ಪ ಬೇಗ ತೆಗೆದ ಕಾರಣ ಒಳಗೆ ಬೆಂದಿರಲ್ಲ ಅಥವಾ ಅಕ್ಕಿ ಹಿಟ್ಟೆಲ್ಲ ಇರುತ್ತಲ್ಲ, ಬೆಂದಿರಲಿಕ್ಕಿಲ್ಲ ಅಂತ ಅಂದ್ಕೊಂಡೆ. ಬಟ್ ಇದು ಕರೆಕ್ಟಾಗಿ ಬಂದಿದೆ ನೋಡಿ. ಅದಕ್ಕೆ ಇರೋದಲ್ಲ ಅಡಿಗೆ ಡೈಲಿ ಮಾಡ್ತಾ ಇರಬೇಕಂತ. ಓಕೆ. ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ಲೋ ಅಂತ. ಮತ್ತು ಇದಕ್ಕೆ ನೀವು ಸ್ವಲ್ಪ ಏನು ಖಾರದ ಹುಡಿ ಹಾಕಿದ್ರಲ್ಲ, ಪೆಪ್ಪರ್ ಪೌಡರ್ ಹಾಕಿದ್ರೆ ಅದು ಸ್ವಲ್ಪ ಬಾಯಿಗೆ ಹಾಗೆ ಸಿಗ್ತಾ ಉಂಟು. ಅದು ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಮ್ಯಾಮ್. ಇದನ್ನಂತೂ ಮತ್ತೆ ಫುಲ್ಲು ಖಾಲಿ ಮಾಡುವ. ಈಗ ಸ್ಪೆಷಲ್ ಆಗಿ ಮಂಡಕ್ಕಿ ವಡೆ. ಓಕೆ. ನೋಡಿ ಸ್ವಲ್ಪ ಸಾಫ್ಟಾಗಿ ಉಂಟು ನೋಡಿ, ಕ್ರಿಸ್ಪಿಯಾಗಿ ಸಹ ಇರ್ತದೆ. ಇದು ಸಾಕಾಗ ಗೊತ್ತೇ ಆಗಲ್ಲ ಮಂಡಕ್ಕಿ ವಡೆ ಅಂತೇಳಲ್ಲ. ಒಂಥರ ಏನು ನಾವು ನಾರ್ಮಲ್ ಆಗಿ ಹೇಗೆ ವಡೆ ಮಾಡಿರ್ತೇವೆ ಅದೇ ಥರ ಬಂದಿರುತ್ತೆ. ಬಟ್ ಟೇಸ್ಟ್ ಸ್ವಲ್ಪ ಚೇಂಜ್ ಇದೆ. ಉದ್ದಿನ ವಡೆಗೂ ಇದಕ್ಕೂ ಚೇಂಜ್ ಇರುತ್ತೆ. ಬಟ್ ಇದನ್ನು ಹೀಗೆ ಮಾಡಿಕೊಟ್ರೆ ಇದು ಯಾವುದಲ್ಲಿ ಮಾಡಿದ್ದು ಅಂತೇಳಿ ನಿಮ್ಮ ಹತ್ರ ಒಂದು 10 ಸಲ ಕೇಳ್ಬೋದು. ಹಾಗಾಗಿ ಹೌದು, ಚೆನ್ನಾಗಿದೆ ಮ್ಯಾಮ್. ಸ್ವಲ್ಪ ಬಿಸಿ ಬಿಸಿ ಇದ್ದ ಕಾರಣ ನಾವು ಆಮೇಲೆ ಕೂತು ತಿನ್ನುವಲ್ಲ. ಓಕೆ. 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ? ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಮಾಡಿದ್ದನ್ನು ಮನೆ ಮಕ್ಕಳು ಮಾತ್ರ ತಿಂತಿದ್ರು. ನನಗೊಂದು ಆಸೆ ಇತ್ತು, ನಾವು ಮಾಡಿ ಟೇಸ್ಟನ್ನು ಬೇರೆಯವರು ಸಹ ಟ್ರೈ ಮಾಡಬೇಕು ಅಂತ. ಹಾಗೆ ಅದಕ್ಕೊಂದು ವೇದಿಕೆ ಇದು ನಮ್ಮ ಸವಿರುಚಿ ಕಾರ್ಯಕ್ರಮ. ಈಗ ಇದು ಎಲ್ರಿಗೂ ಸಹ ನೋಡ್ಲಿಕ್ಕೆ ಚೆನ್ನಾಗಿದೆ, ನಾವು ಒಂದು ಟ್ರೈ ಮಾಡೋಣ, ಈಸಿ ಆಗಿದೆ, ಟ್ರೈ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಮಾಡ್ಬೋದು. ಈ ಥರ ನಮ್ಮ ವೀಕ್ಷಕರಿಗೆ ಕೂಡ ನೋಡಿ ಮಂಡಕ್ಕಿಯಿಂದ ವಡೆ ಕೂಡ ಮಾಡ್ಬೋದು. 2 ಅಡುಗೆ ಕೂಡ ಚೆನ್ನಾಗಿದೆ ಮ್ಯಾಮ್. ಇನ್ನು ಕೂಡ ಈ ಥರದ್ದು ಸ್ಪೆಷಲ್ ಡಿಶ್ ಕೂಡ ಹೇಳ್ಕೊಡ್ತಾ ಇದ್ದೀನಿ. ನಮಗೆ ಒಂದು ಕಾರ್ಯಕ್ರಮ 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಸ್ರ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್.
ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಓಕೆ ಶೋಭಾ ಮ್ಯಾಮ್ ಸಾಕಾಗುವಂತಹ ಮಂಡಕ್ಕಿಯ ವಡೆ ಮತ್ತು ಸ್ಪೆಷಲ್ ಆಗಿ ಆಲೂಗಡ್ಡೆ ಬೈಟ್ ಎರಡು ಕೂಡ ಚೆನ್ನಾಗಿ ಮಾಡಿದರೆ ಟೇಸ್ಟಿಯಾಗಿ ಮಾಡಿದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇತ್ತಿನ ಸಂಚಿಗೆ ನಾ ಎಲ್ಲಿಗೆ ನಿಲ್ತಿದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.